भैरवी भवानी त्रयन्त वेद्य विभवा करुणानवद्यं त्रयन्त वेद्य विभवा करुणानवद्यं. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸುಪ್ರಸಿದ್ಧ ದೇವಾಲಯಗಳಿವೆ. ಮಂಗಳೂರು ಪರಶುರಾಮನ ಸೃಷ್ಟಿ, ನಾಗನಬೀಡು. ಕಡಲ ತಡಿಯನ್ನ ಹಿಂದಕ್ಕೆ ಸರಿಸಿ ಸೃಷ್ಟಿಯಾದ ಭೂಮಿಯೇ ಪರಶುರಾಮನ ಸೃಷ್ಟಿಯ ತುಳುನಾಡು. ಕುಮಾರಧಾರ ಮತ್ತು ನೇತ್ರಾವತಿ ಎನ್ನುವ ಎರಡು ಜೀವನದಿಗಳು ದಕ್ಷಿಣ ಕಾಶಿಯಲ್ಲಿ ಸಂಗಮವಾಗಿ ಹರಿದು ಬಂದು ಸಮುದ್ರರಾಜನಲ್ಲಿ ಸಂಗಮವಾಗುವ ಪುಣ್ಯಭೂಮಿಯೇ ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸುಪ್ರಸಿದ್ಧ ದೇವಾಲಯಗಳಿವೆ. ಈ ಪ್ರಸಿದ್ಧ ಕಾರಣಿಕ ದೇವಾಲಯಗಳಲ್ಲಿ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನವೂ ಒಂದು. ಮಂಗಳಾದೇವಿ ಸಹಸ್ರಾರು ಭಕ್ತರನ್ನ ಪರಮ ಪವಿತ್ರ ಭಕ್ತ ಭಾವದಿಂದ ಪರಸ್ಪರ ಬಂಧಿಸಿರುವ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ನಿಜಕ್ಕೂ ರೋಮಾಂಚನಗೊಳಿಸುವಂಥದ್ದು. ದುಷ್ಟರ ಸಂಹಾರ ಮಾಡಿ ಭಕ್ತರಿಗೆ ಆಶ್ರಯ ನೀಡುತ್ತಿರುವ ಮಂಗಳಾದೇವಿ ಮಂಗಳ ಸ್ವರೂಪಿಣಿ, ಭಕ್ತರ ಕಷ್ಟಗಳಿಗೆ ಸದಾ ಸ್ಪಂದನೆ ನೀಡಿರುವುದರಿಂದ ಅಭಯ ಸ್ವರೂಪಿಣಿಯಾಗಿದ್ದಾಳೆ. ಮಂಗಳಾದೇವಿಯ ಮಂಗಳಾಂಬೆಯಿಂದಲೇ ಮಂಗಳೂರು ಎನ್ನುವ ಹೆಸರು ಬಂದಿರುವುದು ಇತಿಹಾಸವಿದೆ. ಸದಾ ಜುಳುಜುಳು ನಿನಾದ ಹರಿಸುತ್ತಿರುವ ಪವಿತ್ರ ನೇತ್ರಾವತಿ ಒಂದೆಡೆಯಾದರೆ ಇನ್ನೊಂದು ಕಡೆ ಭೋರ್ಗರೆಯುವ ಸಮುದ್ರರಾಜ. ಈ ಎರಡರ ನಡುವೆ ಊರಿನ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಹಾಗೂ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಬರುತ್ತಿರುವ ಕ್ಷೇತ್ರವೇ ಶ್ರೀ ಮಂಗಳಾದೇವಿ ಕ್ಷೇತ್ರ. ಕರಾವಳಿಯ ಭಕ್ತರು ಮಂಗಳಾದೇವಿಯನ್ನ ಅಮ್ಮ ಎಂದೇ ಕರೆಯುತ್ತಾರೆ. ಪ್ರಕೃತಿ ಮಡಿಲಲ್ಲಿ ವೈಭವಿಸುವ ಮಂಗಳೂರು ನಗರಕ್ಕೆ ತಿಲಕವಿಟ್ಟಂತಹ ಧಾರ್ಮಿಕ ಕ್ಷೇತ್ರವೇ ಶ್ರೀ ಕ್ಷೇತ್ರ ಮಂಗಳಾದೇವಿ ಕ್ಷೇತ್ರ. ಕ್ರಿಸ್ತಶಕ 526ರಲ್ಲಿ ಪೋರ್ಚುಗೀಸರು ಮಂಗಳೂರನ್ನು ವಶಪಡಿಸಿಕೊಂಡು ಮ್ಯಾಂಗಲೋರ್ ಎಂದು ಹೆಸರಿಟ್ಟರು. ಇಲ್ಲಿನ ಮೂಲ ನಿವಾಸಿಗಳು ತುಳು ಭಾಷೆಯಲ್ಲಿ ಮಂಗಳೂರಿಗೆ ಕುಡ್ಲಾ ಎಂದು, ಕೊಂಕಣಿಯರು ಕೊಡ್ಯಾಲ್, ಬ್ಯಾರಿಸ್ ಸಮುದಾಯದವರು ಮೈಕಾಲ್, ಪಕ್ಕದ ರಾಜ್ಯದವರು ಮಂಗಳೂರನ್ನ ಮಂಗಳಾಪುರಂ ಎಂದು ಕರೆಯುತ್ತಾರೆ. ಪರಶುರಾಮ ತನ್ನ ತಪಸ್ಸಿಗಾಗಿ ಕೊಡಲಿಯ ಮೂಲಕ ಸೃಷ್ಟಿಸಿದ ಪವಿತ್ರ ಭೂಮಿಯೇ ಮಂಗಳೂರು ಎನ್ನುವ ಪ್ರತೀತಿ ಇದೆ. ಇಂತಹ ಪವಿತ್ರ ಭೂಮಿಯಲ್ಲಿ ಶ್ರೀ ಮಂಗಳಾದೇವಿ ನೆಲೆಸಿ ಭಕ್ತರನ್ನ ಹರಸಿದ ಪರಿಣಾಮ ಮಂಗಳಾಪುರ ಎಂದು ಕರೆಯಲ್ಪಡುತ್ತದೆ ಎನ್ನುವ ಪ್ರತೀತಿ ಇದೆ. ಆಶ್ವೀಜ ಮಾಸದ ಶುದ್ಧ ಪಾಡ್ಯದಿಂದ ಏಕಾದಶಿಯ ತನಕ ಇಲ್ಲಿ ಉತ್ಸವಗಳು ನಡೆಯುತ್ತವೆ. ಯಾಕೆಂದರೆ ನವರಾತ್ರಿ ಎಂಬುದು 9 ದಿವಸ, ಆ ಬಳಿಕ ವಿಜಯದಶಮಿ ದಿವಸ ರಥೋತ್ಸವ. ಈ ದಿವಸ ಪ್ರಾರಂಭದ ದಿನ ಪ್ರಾರ್ಥನೆಯಾಗಿ 10-11 ದಿವಸಗಳ ಕಾಲ ಉತ್ಸವ ನಡೀತದೆ. ತನ್ಮಧ್ಯೆ ಮೂಲಾ ನಕ್ಷತ್ರ ದಿವಸ ದೇವಿಗೆ ಅಂಕುರಾರೋಪಣ ಆಗಿ ಬಲಿ ಉತ್ಸವಗಳು ನಡೆಯುತ್ತದೆ. ಇದು ಎಲ್ಲಿಯೂ ನಡೆಯುವಂಥದ್ದಲ್ಲ. ಇಲ್ಲಿ ಅಂಕುರಾರೋಪಣ ಹಾಕಿ ಬಲಿ ಉತ್ಸವಗಳು ನಡೆಯುತ್ತವೆ ರಾತ್ರಿ ಪೂಜೆ ಆದ ಬಳಿಕ. ನವಮಿಯ ದಿವಸ ಚಂಡಿಕಾಯಾಗ, ರಾತ್ರಿಗೆ ದೊಡ್ಡರಂಗ ಪೂಜೆ, ಬಲಿ ಉತ್ಸವ, ಸಣ್ಣ ರಥೋತ್ಸವ ನಡೀತದೆ. ತ್ರೇತಾಯುಗದಲ್ಲಿ ವಿಷ್ಣು ಭಾರ್ಗವ ರಾಮನಾಗಿ ಅವತರಿಸಿ ಪರಶುರಾಮನೆಂದು ಕರೆಯಲ್ಪಟ್ಟು ಕೊಡಲಿಯಿಂದ ಸೃಷ್ಟಿಯಾದ ಭೂಮಿಯಲ್ಲಿ ಪರಶುರಾಮ ಶ್ರೀ ಮಂಗಳಾಂಬಿಕೆಯನ್ನ ಕುರಿತು ತಪಸ್ಸನ್ನಾಚರಿಸಿದರು ಎನ್ನುವ ಪ್ರತೀತಿ ಇದೆ. ಭಾರ್ಗವನ ತಪಸ್ಸಿಗೆ ಮೆಚ್ಚಿ ಶ್ರೀ ಮಂಗಳಾದೇವಿ ಪ್ರತ್ಯಕ್ಷಳಾಗಿ ತಾನು ಅಂಡಾಸುರನನ್ನ ವಧಿಸಿದ ಸ್ಥಳದಲ್ಲಿ ಶಿವಶಕ್ತಿ ಸ್ವರೂಪಳಾದ ಲಿಂಗಾಕಾರದ ಬಿಂಬವು ಕಾಣಸಿಗುವುದು. ಆ ಲಿಂಗಕ್ಕೆ ಆಲಯ ನಿರ್ಮಿಸಿ ತನ್ನನ್ನು ಧಾರಾಪಾತ್ರೆಯನ್ನಿಟ್ಟು ಪ್ರತಿಷ್ಠಾಪಿಸಲು ದೇವಿ ಸೂಚಿಸಿ ಅದೃಶ್ಯಳಾಗ್ತಾಳೆ ಎನ್ನುವ ಐತಿಹ್ಯವಿದೆ. ಶ್ರೀದೇವಿಯ ಆಶಯದಂತೆ ಪರಶುರಾಮ ಶಿವಭಕ್ತಿ ಸ್ವರೂಪದ ಬಿಂಬ ಸ್ವರೂಪಕ್ಕೆ ಭವ್ಯ ಮಂದಿರ ನಿರ್ಮಿಸಿ ಬದರಿಕಾ ಆಶ್ರಮಕ್ಕೆ ತೆರಳಿದರು ಎನ್ನುವ ಐತಿಹ್ಯವಿದೆ. ಹಲವು ವರ್ಷಗಳ ನಂತರ ಪಶ್ಚಿಮ ಸಮುದ್ರ ತೀರದಲ್ಲಿದ್ದ ತುಳು ರಾಜ್ಯವನ್ನ ಆಳುತ್ತಿದ್ದ ಬಂಗರಾಜ ಮಂಗಳಾದೇವಿ ದೇವಸ್ಥಾನವನ್ನ ಪ್ರತಿಷ್ಠಾಪಿಸಿದ್ದಾನೆ ಎನ್ನುವ ಕಥೆ ಇದೆ. ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನ ಅತ್ಯಂತ ಪುರಾತನ ದೇವಾಲಯ. ಈ ದೇವಾಲಯ ತುಳುನಾಡಿನ ಸಂಸ್ಕೃತಿ ಸೊಬಗನ್ನ ಹೊತ್ತು ತಂದಿದೆ. ಲಿಂಗದ ಮೇಲ್ಭಾಗದಲ್ಲಿ ಧಾರಾಪಾತ್ರೆ ಇಡುವುದು ಕ್ರಮವಾದರೆ ಇಲ್ಲಿ ದೇವಿಯ ಬಿಂಬದ ಮೇಲೆ ಧಾರಾಪಾತ್ರೆ ಇರುವುದು ಪೌರಾಣಿಕ ಹಿನ್ನೆಲೆಗೆ ಪುಷ್ಟಿ ನೀಡುತ್ತದೆ. ಗರ್ಭಗುಡಿಯು ಪೂರ್ವಾಭಿಮುಖವಾಗಿ ಮಾಡಿದ್ದು, ಬಲಕ್ಕೆ ವಿಘ್ನೇಶ್ವರನ ಗುಡಿ ಇದೆ. ರಕ್ತೇಶ್ವರಿ, ನಂದೇಶ್ವರಿ ಗುಡಿಗಳು ಈಶ್ವರನಿಗೆ ಶಕ್ತಿ ನೀಡುವ ಪ್ರಾಣಿಗಳು. ನಂದಿಕೋಣ ಹಾಗೂ ಗುಳಿಗಗಳಿಗೆ ವರ್ಷಂಪ್ರತಿ ನೈವೇದ್ಯ ಉತ್ಸವ ನಡೆಯುತ್ತದೆ. ದೇವಾಲಯದಲ್ಲಿ ತ್ರಿಸಂಧಿಗಳಲ್ಲಿಯೂ ವಿವಿಧ ರೀತಿಯ ಪೂಜೆಗಳು ನಡೆಯುತ್ತಿದ್ದು, ಶ್ರಾವಣ ಮಾಸದಲ್ಲೂ ಪ್ರತಿದಿನ ಮಧ್ಯಾಹ್ನ ಶ್ರೀ ಮಂಗಳಾದೇವಿಗೆ ಪಂಚಾಮೃತಾಭಿಷೇಕ ನಡೆಯುತ್ತದೆ. ಪಂಚಪರ್ವಗಳ ಸಂದರ್ಭ ಆಯಾ ಹಬ್ಬಗಳಿಗೆ ಅನುಸಾರವಾಗಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಪ್ರತಿ ಶುಕ್ರವಾರ ಅನ್ನದಾನ ನಡೆಯುವ ಈ ಕ್ಷೇತ್ರದಲ್ಲಿ
ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇನ್ನು ದಸರಾ ಸಮಯದಲ್ಲಿ ನವರಾತ್ರಿ ಮಹೋತ್ಸವ 9 ದಿನಗಳ ಕಾಲ ವಿವಿಧ ಸೇವೆಗಳನ್ನು ಒಳಗೊಂಡು ಅದ್ಧೂರಿಯಿಂದ ಆಚರಿಸಲಾಗುತ್ತದೆ. 9 ದಿನಗಳಲ್ಲಿ ಕೊನೆಯ ದಿನ ನಡೆಯುವ ಅದ್ಧೂರಿ ಮಂಗಳೂರು ದಸರಾ ಮೆರವಣಿಗೆ ಎಲ್ಲ ಭಕ್ತರನ್ನ ಸೆಳೆಯುತ್ತದೆ. ಬಹಳ ಹಿಂದಿನಿಂದ ಈ ಕ್ಷೇತ್ರದಲ್ಲಿ ದಸರಾ ಹಬ್ಬ ನಡೆಯುತ್ತಿದ್ದುದರಿಂದ ಮಂಗಳೂರು ದಸರಾ ಎಂದು ಪ್ರಸಿದ್ಧಿ ಪಡೆದಿದೆ. परशिवा भैरवी भवानी प्रातस्तुते परशिवा